ಸರಗೂರು ತಾಲೂಕಿನ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸೋಮವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸಂವಿಧಾನ ರಕ್ಷಣಾ ಸಮಿತಿ ಗೌರವಾಧ್ಯಕ್ಷ ಹಾಗೂ ಮಾಜಿ ಪಂಚಾಯತ್ ಸದಸ್ಯ ಚಿಕ್ಕವೀರ ನಾಯಕ ಮಾತಾಡಿ, ತಾಲೂಕಿನ ಎಸ್ಸಿ ಎಸ್ಟಿ ಹಿಂದುಳಿದ ವರ್ಗ ಸಮುದಾಯಗಳು ಡಿಸೆಂಬರ್ 6ರಂದು ಬೆಂಗಳೂರು ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ನಡೆಯುತ್ತಿರುವ ಸಮಾವೇಶಕ್ಕೆ ಬನ್ನಿ ಎಂದು ತಿಳಿಸಿದರು. ಸಂವಿಧಾನ ರಕ್ಷಣಾ ಸಮಿತಿ ಅಧ್ಯಕ್ಷ ಬಿರುವಾಳ ಬಸವರಾಜ್ ಮಾತಾಡಿ, ನಮ್ಮ ರಾಜ್ಯದ ಎಸ್ಸಿ ಎಸ್ಟಿ ಸಮುದಾಯದವರಿಗೆ ಬಿಜೆಪಿ ಸರ್ಕಾರ ಅನ್ಯಾಯ ಮಾಡಿದೆ. ಡಿಸೆಂಬರ್ 6ರಂದು ಅಂಬೇಡ್ಕರ್ ಅವರ 66ನೇ ಪರಿನಿಬ್ಬನ ದಿನದ ಅಂಗವಾಗಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ರಕ್ಷಣೆಗಾಗಿ ದಲಿತರ ಸಾಂಸ್ಕೃತಿಕ ಪ್ರತಿರೋಧ ದಲಿತ ಸಂಘಟನೆಗಳ ಬೃಹತ್ ಐಕ್ಯತಾ ಸಮಾವೇಶಕ್ಕೆ ತೆರಳಲು ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಂದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಭಾಗ್ಯಲಕ್ಷ್ಮಿ ನಿಂಗರಾಜ್ ಮಾತಾಡಿ, ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ದೌರ್ಜನ್ಯ ಮಾಡುತ್ತಿರುವ ವಿರುದ್ಧ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿಲ್ಲ. ರಾಜ್ಯದಲ್ಲಿ ಹೆಚ್ಚು ದೌರ್ಜನ್ಯಕ್ಕೆ ಒಳಗಾಗುವವರು ಎಸ್ಸಿ ಎಸ್ಟಿ ಜನಾಂಗದವರು ಮಾತ್ರ. ಸರ್ಕಾರದ ವಿರುದ್ಧ ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ನಡೆಯುವ ಡಿಸೆಂಬರ್ 6ರಂದು ಬೃಹತ್ ಐಕ್ಯತಾ ಸಮಾವೇಶಕ್ಕೆ 100ಕ್ಕಿಂತ ಹೆಚ್ಚು ಮಹಿಳೆಯರು ಹೊರಡಲಿದ್ದೇವೆ ಎಂದರು. ಆದಿ ಕರ್ನಾಟಕ ಮಹಾಸಭಾ ಅಧ್ಯಕ್ಷ ಸರಗೂರು ಶಿವಣ್ಣ, ಸಂವಿಧಾನ ರಕ್ಷಣಾ ಸಮಿತಿ ಅಧ್ಯಕ್ಷ ಬಿರುವಾಳ ಬಸವರಾಜ್, ಆದಿ ಕರ್ನಾಟಕ ಮಹಾಸಭಾ ಪ್ರಧಾನ ಕಾರ್ಯದರ್ಶಿ ಚೆನ್ನಪುರ ಮಲ್ಲೇಶ್, ಸಂವಿಧಾನ ರಕ್ಷಣಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯ ಕುರ್ನೇಗಾಳ ಬೆಟ್ಟಸ್ವಾಮಿ ಇನ್ನೂ ಹೆಚ್ಚಿನ ಮುಖಂಡರು ಭಾಗಿಯಾಗಿದ್ದರು. ವರದಿ ಆದನೂರು ಚಂದ್ರ. ಬೆಳಿಗ್ಗೆ 11 ಗಂಟೆಗೆ ಬೆಂಗಳೂರು ಇಲ್ಲಿ ಬಾಬಾ ಸಾಹೇಬ್ ಬಿ.ಆರ್. ಅಂಬೇಡ್ಕರ್ ಅವರ 66ನೇ ಪರಿನಿಬ್ಬನ ದಿನದ ಒಂದು ಅಂಗವಾಗಿ ಅಲ್ಲಿ ನಮ್ಮ ಎಸ್ಸಿ ಎಸ್ಟಿ ಸಂಬಂಧಪಟ್ಟಂತ ಎಲ್ಲ ಮುಖಂಡರುಗಳು ಮತ್ತು ನಾವೆಲ್ಲ ಎಸ್ಸಿ ಎಸ್ಟಿ ಜನಾಂಗದವರು ವಿರೋಧಾಕಾರವಾಗಿ ಅಲ್ಲಿ ಸಭೆ ಸೇರಿ ನಮ್ಮ ಈಗಿನ ಒಂದು ಸರ್ಕಾರಗಳು, ಅದು ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಈ ದಲಿತರ ಬಗ್ಗೆ ಮಾಡ್ತಾ ಇರ್ತಕ್ಕಂಥ ಒಂದು ಅನ್ಯಾಯ. ಅದು ಉದಾಹರಣೆ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಉನ್ನತ ಶಿಕ್ಷಣಕ್ಕೆ ಹೋಗುವಂಥ ಮಕ್ಕಳಿಗೆ ಮತ್ತು ಈಗ ಇವರು ವಿಧಿಸಿರ ಅಂತ ಒಂದು ಪೀಳಿ ಆಗಲಿ ಇನ್ನೊಂದೇ ಆಗಲಿ ಅವರು ವಸೂಲಿ ಮಾಡ್ತಾ ಇರಲಿಲ್ಲ ಶುಲ್ಕ. ಇವಾಗ ಒಬ್ಬ ಬಡ ಮಕ್ಕಳು ಒಂದು ಕೂಲಿ ಮಾಡೋ ಅಂತ ತಾಯಿಂದರ ಒಂದು ಮಕ್ಕಳು ಇವತ್ತು ಓದಕ್ಕೆ ಹೋಗ್ಬೇಕು ಅಂತಂತಂದರೆ, ಗ್ರ್ಯಾಜುಯೇಷನ್ ಹೋಗ್ಬೇಕು ಅಂತಂದರೆ 25ರಿಂದ 30,000 ರೂಪಾಯಿ ದುಡ್ಡು ಕಟ್ಟಬೇಕು. ಅವ್ರು ಎಲ್ಲಿ ಅದನ್ನೆಲ್ಲ ಕಟ್ಟಿ ವಿದ್ಯಾವಂತರಾಗುತ್ತೆ? ಹಿಂದೆ ಇದ್ದ ಅನುಕೂಲನ ಮುಂದುವರಿಸಕ್ಕೆ ಏನು ಕಷ್ಟ ಇರುತ್ತೆ? ಈ ಒಂದು ಸಣ್ಣ ಎಕ್ಸಾಂಪಲ್. ಈ ಥರದವ್ರು ಅನಾಥರ ಇರ್ಬೋದು. ಇದನ್ನೆಲ್ಲ ಖಂಡಿಸಿ ಏನು ಸರ್ಕಾರಗಳು ಈ ಥರ ಮಾಡ್ತಾ ಇದ್ದಾವೆ, ಇವ್ರಿಗೆ ಅಧಿಕಾರ ಅದ ಅಂತೇಳಿ ಇಷ್ಟ ಬಂದಾಗ ಈ ರೀತಿ ಎಲ್ಲ ಮಾಡಬಾರ್ದು. ಬಡವರ ಒಂದು ಇದನ್ನು ಬಡವರು ಕೊಟ್ಟಿರೋಂಥ ಸೌಲಭ್ಯಗಳನ್ನ, ಬಡವರು ಕೊಟ್ಟಿರೋಂಥ ಒಂದು ಸವಲತ್ತುಗಳನ್ನ ಇದನ್ನು ಇವರು ಹಿಂಪಡೆದು ಈ ಥರ ಅನ್ಯಾಯ ಮಾಡಬಾರ್ದು ಅಂತೇಳಿ ಬೃಹದಾಕಾರವಾಗಿ ಎಸ್ಸಿ ಎಸ್ಟಿ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಲಿತ ಸಮಾಜದವರೆಲ್ಲ ಸೇರಿ ಒಂದು 16 ಲಕ್ಷ ಜನ ಸೇರಿ ಬೆಂಗಳೂರಿನಲ್ಲಿ 10ನೇ ತಾರೀಕು ಬೃಹದಾಕಾರವಾಗಿ ಒಂದು ಸ್ಟ್ರೈಕ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಮ್ಮ ಬುದ್ಧಿಜೀವಿಗಳು ಮತ್ತು ಜನಾಂಗದ ಮುಖಂಡರುಗಳು ಕೊಟ್ಟರಂಥ ಕರೆಗೆ ನಾವು 10ನೇ ತಾರೀಕು ಹೋಗಿ ಡಿಸೆಂಬರ್ 10ನೇ ತಾರೀಕು ಹೋಗಿ ಅಲ್ಲಿ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಧರಣಿಯನ್ನು ಯಶಸ್ವಿಗೊಳಿಸಬೇಕು ಮತ್ತು ಇದಕ್ಕೆಲ್ಲ ನಮ್ಮ ಎಸ್ಸಿ ಎಸ್ಟಿ ಜನಾಂಗದವರು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಬೇಕು ಅಂತೇಳಿ ಮಾಧ್ಯಮದ ಮುಖಾಂತರ ನಾನು ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ. ಬಿಜೆಪಿಗೆ ಮುಂದಿನ ಚುನಾವಣೆಯಲ್ಲಿ ಅವರು ಕೂಡ ತಿರಸ್ಕರಿಸಿ ಈಗಷ್ಟೇ ನಾವು ಡಿಸೆಂಬರ್ 6ನೇ ತಾರೀಕು ಅಂಬೇಡ್ಕರ್ ಪರಿನಿಬ್ಬನದಿಂದ ಈ ಕರೆ ಕೊಟ್ಟಿರೋಂಥ ಈ ಐತಿಹಾಸಿಕ ಸಮಾವೇಶಕ್ಕೆ ನಮ್ಮ ಸರಗೂರು ತಾಲೂಕಿನಿಂದ ಎಸ್ಸಿ ಎಸ್ಟಿಗಳು ನೊಂದಂಥ ಎಲ್ಲ ವರ್ಗದ ಬಡವರು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ನಮ್ಮ ಹಕ್ಕನ್ನ ಒತ್ತಾಯ ಮಾಡಲಿಕ್ಕೆ ಮತ್ತು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿಬೇಕು, ಆ ದೃಷ್ಟಿಯಲ್ಲಿ ಐಕ್ಯತಾ ಸಮಾವೇಶ ನಡೀತಾ ಇದೆ. ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಇದ್ರ ಪಾಲ್ಗೊಂಡು ನಾವು ಸಮಾವೇಶನ ಯಶಸ್ವಿಗೊಳಿಸಬೇಕಂತ ನಾವು ಸರಗೂರು ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಲ್ಲಿ ನಾವು ನಾವು ಪರಿನಿಬ್ಬನವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ವತಂತ್ರ ಬಂದು ಬಹಳಷ್ಟು ವರ್ಷಗಳೇ ಕಳೆದಿದೆ. ಸ್ವತಂತ್ರ ಬಂದ ನಂತರ ನಮಗೆ ಸಂವಿಧಾನದ ಒಂದು ಆಶಯ, ಒಂದು ಸಂವಿಧಾನದ ಒಂದು ಕಾನೂನನ್ನ ರಚನೆ ಆಯಿತು. ನಾವು ಸಂವಿಧಾನಬದ್ಧವಾಗಿ ಈ ದೇಶ ನಡೀಬೇಕು ಅನ್ನೋದು ಎಲ್ಲರ ಆಶಯ ಇದ್ರೂ ಕೂಡ ಇವತ್ತು ಎಲ್ಲೋ ಒಂದು ಕಡೆ ಸಂವಿಧಾನದಲ್ಲಿ ಹೇಳಿದೆ ಸರ್ವರಿಗೂ ಸಮಬಾಳ್ವೆ ಅಂತ.
ಸರ್ವರಿಗೂ ಸಮಬಾಳು ಅಂತ. ಆದರೆ ಎಲ್ಲೋ ಒಂದು ಕಡೆ ಇವತ್ತು ಏನು ನಮಗೆ ಪ್ರಸ್ತುತ ಇರುವಂಥ ಸರ್ಕಾರ ಇದರ ಪರವಾಗಿ ನಡ್ಕೋತಾ ಇರಲಿಲ್ಲ ಅಂತ ನಮಗೆಲ್ಲರೂ ಕೂಡ ಅನಿಸ್ತಾ ಇದೆ. ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಆಡಳಿತವನ್ನು ನಡೆಸ್ತಾ ಇದೆ ಆ ಸರ್ಕಾರ ಇವತ್ತು ಭಾಳಷ್ಟು ಅನ್ಯಾಯಗಳಿದ್ರು ಕೂಡ ಅದನ್ನು ನೇರವಾಗಿ ಖಂಡಿಸ್ತಾ ಇಲ್ಲ, ನ್ಯಾಯವನ್ನು ಒದಗಿಸ್ಕೊಳ್ತಾ ಇಲ್ಲ. ಈಗ ಭಾಳಷ್ಟು ನಮ್ಮ ಮಹಿಳೆಯರಿಗೆ ಎಲ್ಲೋ ಒಂದು ಕಡೆ ಅತ್ಯಾಚಾರಗಳು ನಡೆದಿದ್ರು ಕೂಡ ಅದಕ್ಕೆ ಸರಿಯಾಗಿ ನ್ಯಾಯವನ್ನು ಒದಗಿಸ್ಕೊಡೋಕ್ಕಾಗಿಲ್ಲ. ಎಲ್ಲೋ ಒಂದು ಕಡೆ ಮಹಿಳೆಯರಿಗೆ ದೌರ್ಜನ್ಯ ಆಗ್ತಾ ಇದೆ, ಅದಕ್ಕೆ ಪೊಲೀಸ್ ಸ್ಟೇಷನ್ ನಮ್ಗೆ ಸರಿಯಾಗಿ ನ್ಯಾಯ ಸಿಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಒಬ್ಬ ಬಡವನಿಗೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಮುಂದೆ ಬರುವಂಥ ವ್ಯವಸ್ಥೆಗಳಿದ್ದಾಗ ಅವನಿಗೆಲ್ಲೋ ಒಂದು ಕಡೆ ಅದರಲ್ಲೂ ಕೂಡ ಅವನು ಸರಿಯಾಗಿ ನ್ಯಾಯವನ್ನು ಒದಗಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಬಹಳಷ್ಟು ಸಮಾನತೆಯ ಒಂದು ಪರವಾಗಿ ನಮ್ಮ ಸಂವಿಧಾನ ತತ್ವಗಳಿದ್ರೂ ಕೂಡ ಅದನ್ನ ಸರಿಯಾದ ರೀತಿ ನಡೆಸ್ಕೊಂಡು ಹೋಗಕ್ಕೆ ಆಗ್ತಾ ಇಲ್ಲ ಅನ್ನೋ ಉದ್ದೇಶದಿಂದ ಇವತ್ತು ನಾವೆಲ್ಲರೂ ಕೂಡ ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಎಲ್ಲ ಒಂದು ರಂಗದಲ್ಲೂ ಕೂಡ ನಮಗೆ ಸಮಾನತೆ ಸಿಕ್ಕಿಲ್ಲ. ಆ ಒಂದು ಸಮಾನತೆಯ ಹೋರಾಟಕ್ಕೋಸ್ಕರ ಈ ದಿನ ಇಡೀ ರಾಜ್ಯಾದ್ಯಂತ ಬೆಂಗಳೂರಲ್ಲಿ ಒಂದು ಬೃಹತ್ ಒಂದು ಸಮಾವೇಶವನ್ನ ಕೈಗೊಂಡಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಹಿಂದುಳಿದ ಒಂದು ಎಲ್ಲ ರೀತಿ ಹಿಂದುಳಿದಂತಹ ಒಂದು SC ಮತ್ತು ST ಸಮಾಜ ಅತ್ಯಂತ ಹೆಚ್ಚಿನ ರೀತಿಯಾಗಿ ಒಂದು ಬೃಹತ್ ಸಂಖ್ಯೆಯಲ್ಲಿ ನಾವೆಲ್ಲರೂ ಕೂಡ ಸೇರಬೇಕು. ನಾವು ಸೇರಿ ನಮ್ಮ ಹಕ್ಕುಗಳೇನಿದೆ, ನಮ್ಮ ಸಮಾನತೆ ಏನಿದೆ, ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಂದು ತತ್ವವನ್ನು ಹೇಳ್ಕೊಡ್ತಾರೆ, ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ ಅಂತ. ನಾವಿವತ್ತು ಹೋರಾಟವನ್ನು ಮಾಡಲೇಬೇಕಾಗಿದೆ. ಬಹಳಷ್ಟು ಅವಕಾಶಗಳನ್ನ ನಾವು ದೊರಕಿಸ್ಕೋಬೇಕು ಅಥವಾ ನಮ್ಮ ಸಾಮಾಜಿಕವಾಗಿ ನಮಗೆ ಸಮಾನತೆ ಸಿಗಬೇಕು ಅಂತಂದ್ರೆ ಹೋರಾಟವನ್ನು ಮಾಡಬೇಕಾಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಸಂಖ್ಯೆಯಲ್ಲಿ ಸೇರ್ತಾ ಇದ್ವಿ. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನಮ್ದ ಜೀವ ಗಾಳಿಗೆ ಬೆಳಕಾಗಿದೆ, ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.